ಮಂಜನಹಳ್ಳಿ ಗ್ರಾಮದ ಕಲ್ಕಟ್ಟ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ಪರಿಸರವಾದಿ ಬಿಎಸ್ ಹಸನಪ್ಪ ಅಮೆಂಬಳ ಗಿಡ ನೆಡುವ ಮೂಲಕ ಪರಿಸರ ದಿನಾಚರಣೆಗೆ ಚಾಲನೆಯನ್ನ ನೀಡಿದರು. ನಂತರ ಮಾತನಾಡಿದ ಅವರು, ಗಿಡ ಮರಗಳನ್ನು ಪ್ರೀತಿಸುವ, ಪೋಷಿಸುವ ಅವಕಾಶ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜು ದಿನಗಳಲ್ಲಿ ಲಭಿಸುತ್ತದೆ. ಹೆಚ್ಚಿನ ವಿದ್ಯಾರ್ಥಿಗಳು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಹೇಳಿದರು. ನಮ್ಮಲ್ಲಿ ಮಾನವನಾಗಿ ಉಳಿಯಬೇಕಾದರೆ ನಮಗೆ ಪರಿಸರ ಬೇಕು. ಪರಿಸರ ಇದ್ದರೇ ನಮಗೆ ಜೀವನದಲ್ಲಿ ನಮ್ಮ ಅಭಿವೃದ್ಧಿ ಸಾಗುವುದು. ಮಾನವ ಬದುಕಿ ಉಳಿಯಬೇಕು. ಮಾನವ ಬದುಕಿ ಉಳಿಯಬೇಕು. ಉಳಿಯಬೇಕಿದ್ರೆ ನಮಗೆ ಉಸಿರು ಬೇಕು. ಉಸಿರು ಬೇಕು. ಈ ಉಸಿರು ಇಲ್ಲ ಅಂತಾದರೆ ಮನುಷ್ಯ ಸತ್ತು. ಅದಕ್ಕಾಗಿ ಈ ಉಸಿರು ಬೇಕಂತ ಅದಕ್ಕಾಗಿ ನಾವು ಹಸಿರನ್ನು ಬೆಳೆಸಬೇಕು. ಉಸಿರಿಗಾಗಿಯೇ ಹಸಿರನ್ನು ನಾವು ಬೆಳೆಸಬೇಕು. ಎಷ್ಟು ಬೆಳೆಸಬೇಕು? ಧಾರಾಳವಾಗಿ ಹಸಿರನ್ನು ಬೆಳೆಸಬೇಕು. ಆ ಹಸಿರನ್ನು ನಾವು ಕೆಡುವಂಥ ಪರಿಸ್ಥಿತಿಗೆ ಬರಬಾರ್ದು. ನಾವು ಆದಷ್ಟು ಮರಗಿಡಗಳನ್ನು ನೆಡಬೇಕು. ಮರಗಿಡ ಅಂದರೆ ಅದು ಪವಿತ್ರವಾದಂಥ ಒಂದು ವಿಷಯ. ನಮ್ಮ ಜೀವನಕ್ಕೆ ಬೇಗ ಅದರಿಂದಲೇ ನಮಗೆಲ್ಲ ಸಕಲ ಸಂಪತ್ತು ಸಿಗುವಂತಾಗ್ತದೆ. ಮಂಜನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ನೌಶಾದ್ ಕಲ್ಕಟ್ಟ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಪರಿಸರ ದಿನಾಚರಣೆಗಳು ಇತ್ತೀಚಿನ ದಿನಗಳಲ್ಲಿ ಒಂದು ದಿನದ ಆಚರಣೆಯಾಗಿ ಆಚರಿಸಿ ಮುಗಿಸುವ ಕಾರ್ಯಕ್ರಮವಾಗುತ್ತಿದೆ. ದಿನಾಚರಣೆ ಆಚರಣೆಯಾಗದೆ ಪರಿಸರದ ಬಗ್ಗೆ ಮಾಹಿತಿ ಮತ್ತು ಪ್ರಾಯೋಗಿಕವಾಗಿ ಪರಿಸರವನ್ನು ಸಂರಕ್ಷಿಸಲು ಮುಂದಾಗಬೇಕು ಎಂದು ಹೇಳಿದರು. ನಮ್ಮ ಮನೆಯಲ್ಲಿ ಇವತ್ತಿನಿಂದಲೇ ನಾವು ಒಂದೊಂದು ಗಿಡಗಳನ್ನಾದರೂ ನಡಿಬೇಕು. ನಾವು ಸಾಧ್ಯ ಉಂಟು ನಮಗೆ ಸಣ್ಣದು ಒಂದೊಂದು. ಅದಲ್ಲದಿದ್ದರೆ ನಮ್ಮ ಮನೆಯಲ್ಲಿ ಬೇರೆ ಬೇರೆ ಗಿಡಗಳಿರಬಹುದು ಅಲ್ಲ. ಇವತ್ತಿನಿಂದ ಇಲ್ಲದಿದ್ದರೆ ನಾಳೆಯಿಂದ ಒಂದೊಂದು ಗ್ಲಾಸ್ ನೀರನ್ನು ನಾವು ಅದಕ್ಕೆ ಹಾಕಬೇಕು. ಹಾಕ್ತೀರಾ? ಒಂದೊಂದು ಗ್ಲಾಸ್, ಒಂದು ಲಾಟ ನೀರನ್ನು ನಮ್ಮ ಮನೆಯ ಅಂಗಳದಲ್ಲಿ ಅಥವಾ ನಮ್ಮ ಶಾಲೆಯ ಅಂಗಳದಲ್ಲಿ ಏನಾದರೂ ಗಿಡಗಳಿದ್ದರೆ ಅದಕ್ಕೆ ನಾವು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಬೇಕು. ಹಾಕ್ತೀರಾ? ಹಾಕಿದರೆ ಮಾತ್ರನೇ ನಮ್ಮ ಪರಿಸರ, ಅದಲ್ಲದೆ ಪರಿಸರದಲ್ಲಿರತಕ್ಕಂಥ ಮುಖ್ಯವಾದ ಒಂದು ಅಂಗ ಯಾವುದು? ಮರ ಅಲ್ಲ. ಮರಗಳು ಬೆಳೆಯಬಹುದು. ಆ ಮರಗಳು ಬೆಳೆದರೆ ನಮಗೆ ಈಸಿಯಲ್ಲಿ ಗಾಳಿ ಸಿಗ್ಬೋದು. ಗಾಳಿಯನ್ನು ನಾವು ಸೇವಿಸ್ಬೋದು ಅಲ್ಲ. ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಎಂ ಮುನೀರ್ ಕಲ್ಕಟ್ಟ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಈ ಸಂದರ್ಭದಲ್ಲಿ ಪರಿಸರ ಪ್ರೇಮಿ ಬಿಎಸ್ ಹಸನಪ್ಪ ಅವರನ್ನು ಸನ್ಮಾನಿಸಲಾಯಿತು. ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರಾದ ನಿಸರ್ ಸಕಾಪಿ ತಟ್ಲಾ, ಮೊಹಮ್ಮದ್ ಮದನಿ ಕಂಡಕ, ಅಂಗನವಾಡಿ ಶಿಕ್ಷಕಿ ಸುಜಾತ, ದೈಹಿಕ ಶಿಕ್ಷಕಿ ಭಾರತಿ ಉಪಸ್ಥಿತರಿದ್ದರು. ಮುಖ್ಯ ಶಿಕ್ಷಕಿ ಮಾಲತಿಯವರು ಸ್ವಾಗತಿಸಿದರು. ಶಿಕ್ಷಕಿ ನಂದನ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಕಾವ್ಯ ಅವರು ವಂದಿಸಿದರು.